ಹಾಯ್ ನಮಸ್ಕಾರ ವೀಕ್ಷಕರು, ಇದು ನಮ್ಮ ಡಿ.ಆರ್.ಪಿ. ನಮ್ಮ ವೀಕ್ಷಕರ ಸ್ವಾಗತ. ಓಕೆ, ನಮ್ಮ ರುಚಿ ಅಡುಗೆನಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನೋಡುತ್ತೆ ಧನ್ಯಲತಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡಿದ್ರೆ ಅಂತ ಅವ್ರಿಗೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಬಿಟ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು ಅಡುಗೆ ಮಾಡ್ತಿದ್ದೀರಾ? ಸ್ಪೆಷಲ್ ಈಗ ವಿಂಟರ್ ಅಲ್ಲ, ವಿಂಟರ್ ಸ್ಪೆಷಲ್ ಓಟ್ಸ್ ಅನ್ನು ಬಳಸಿ ಅದರೊಟ್ಟಿಗೆ ಸ್ವೀಟ್ ಪೊಟ್ಯಾಟೊ, ಎಳ್ಳು ಎಲ್ಲ ಏನೆಲ್ಲ ವಿಂಟರ್ಗೆ ಬೇಕಾದನ್ನು ಹಾಕಿ ಒಂದು ರೊಟ್ಟಿಯಾ? ಓಕೆ, ವೆರಿ ಹೆಲ್ದಿ ಬಿಸಿ ರೊಟ್ಟಿ ಅಂಕ. ಓಕೆ, ಅದ್ರ ಜೊತೆ ಇನ್ನೊಂದು ಈಗ ವಿಂಟರ್ ಸೀಸನಲ್ಲಿ ಬಿಂಬುಳಿ ತುಂಬ ಆಗ್ತದೆ. ಹೌದು, ಬಿಂಬುಳಿಯ ಗೊಜ್ಜು ಅಲ್ಲ ಇದು ಎಲ್ಲ ಊಟಕ್ಕೆ ಜೊತೆಗೆ ಊಟಕ್ಕೆ ಈಗ ನೋಡಿ ಈ ಸೀಸನಲ್ಲಿ ತುಂಬ ಹೆಲ್ತ್ ಹಾಳಾಗುದು. ಜ್ವರ ಎಲ್ಲ ಬಂದಾಗ ಏನಾಗ್ತದೆ ಹೇಳಿದರೆ, ಹೌದು, ನಮಗೆ ಸ್ವಲ್ಪ ಬಾಯಿ ರುಚಿ ಕಮ್ಮಿ ಆದಾಗ ಇಂಥ ಒಂದು ಗೊಜ್ಜನ್ನು ಮಾಡಿ ತಿಂದರೆ ಹುಳಿ ಗೊಜ್ಜು. ಯಾವುದು? ಬಿಂಬುಳಿ ಗೊಜ್ಜು ಅಲ್ಲ? ಬಿಂಬುಳಿ. ಓಕೆ, ಒಂದು ಬಿಂಬುಳಿ ಗೊಜ್ಜು, ಇನ್ನೊಂದು ಸ್ಪೆಷಲ್ ರೊಟ್ಟಿ ಅಲ್ಲ? ಹೌದು. ಓಕೆ, ಎರಡು ಮಾಡೋಕ್ಕೆ ಯಾರು ಹೋಗುವ? ಓಕೆ, ಹೊಸ ಅಡುಗೆ ಮನೆಗೆ ಬಂದೈತಲ್ಲ. ಈಗ ಫಸ್ಟಿಗೆ ಯಾವುದು? ಈಗ ಮೊದಲಿಗೆ ಈ ಓಟ್ಸ್ ಉಂಟಲ್ಲ, ಓಟ್ಸ್ ಅನ್ನು ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋದು. ಅಂದರೆ ಇದು ಯಾವುದು ಈಗ ಹೇಳಿದ್ರಿ? ರೊಟ್ಟಿ ಹೇಳಿದ್ರಲ್ಲ? ರೊಟ್ಟಿ, ತುರಿಗೆ ರೊಟ್ಟಿ ಮಾಡು. ಎಂತ ರೊಟ್ಟಿ ಹೇಳಿದ್ರಿ? ಓಟ್ಸ್ ಮತ್ತು ಈ ಗೆಣಸು ಹಾಕಿ, ಸ್ವೀಟ್ ಪೊಟ್ಯಾಟೊ ಹಾಕಿ, ಎಳ್ಳು ಅದೆಲ್ಲ ಹಾಕಿ ಈ ವಿಂಟರಿಗೆ ಸ್ವಲ್ಪ ಏನು ನಮಗೆ ನಮ್ಮ ಆರೋಗ್ಯಕ್ಕೆ ಬೇಕು ಅಂತ ಒಂದು ರೊಟ್ಟಿ. ಈವನ್ ಯಾರಿಗೆ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಇದ್ದಾರೆ, ಕೆಲವರಿಗೆಲ್ಲ ನಾವು ಸಪೂರ್ ಆಗಬೇಕಂತ ಇದ್ದರೆ ಅಂಥವರು ಇಂಥ ಒಂದು ರೊಟ್ಟಿಯನ್ನು ಮಾಡಿ ತಿಂದರೆ ದಿನಾಲು ತಿಂದರೆ ಒಳ್ಳೆಯದು. ಅದರೊಟ್ಟಿಗೆ ತುಂಬ ವೆಜಿಟೇಬಲ್ಸ್ಗಳನ್ನು ನಾನಿವತ್ತೊಂದು 2 ಈ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟನ್ನು ಮಾತ್ರ ಹಾಕ್ತಿದ್ದೇನೆ. ಗ್ರೀನ್ ಪೀಸ್ ಹಾಕ್ಕೊಳ್ಬೋದು, ಕ್ಯಾಬೇಜನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎಲ್ಲ ಏನು ವೆಜಿಟೇಬಲ್ಸ್ ಉಂಟು ಅವುಗಳನ್ನೆಲ್ಲ ಹಾಕಿ ಅದರೊಟ್ಟಿಗೆ ಸೇರಿಸಿ ಮಾಡಿದರೆ ಒಂದು ಹೆಲ್ದಿಯಾದ ಒಂದು ರೊಟ್ಟಿ ಆಗ್ತದೆ. ಬೆಳಿಗ್ಗೆ ಫುಲ್ ಒಂದು ತಿಂದರೆ ಮತ್ತೆ ಸಂಜೆ ರಾತ್ರಿ ತಿಂದರೆ ಸಾಕಾಗ್ತದೆ ಅಷ್ಟು. ಇದೀಗ ಪೌಡರ್ ಮಾಡು, ಮಿಕ್ಸಿ ಕೊಡಿ. ಚಿಕ್ಕ ಜಾರ್ ಸಾಕ? ಸಾಕು. ಒಂದು ಕಪ್ ಓಟ್ಸ್ ಬೇಕು. ನೀರು ಹಾಕ್ಬೇಕಾ? ಬೇಡ, ಇದು ಜಸ್ಟ್ ಪೌಡರ್. ಈಗ ಈಗ ಇದನ್ನು ಹೀಗೆ ಬದಿಗೆ ಇಟ್ಟು ಇಲ್ಲಿ ನಾನೊಂದು ಗೆಣಸನ್ನು ಬೇಯಿಸಿ ತಂದಿದ್ದೇನೆ. ಇದರದ್ದು ಬೇಯಿಸುವ ಕ್ರಮ ಈಗ ನಾವು ಮುಂಚೆಲ್ಲ ನೀರಿನಲ್ಲಿ ಮುಳುಗಿಸಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅಂತ ಗೆಣಸನ್ನು ಬೇಯಿಸುವಾಗ ಸ್ಟೀಮ್ ಮಾಡ್ಕೊಳ್ಬೇಕಂತ. ಸ್ಟೀಮ್ ಮಾಡಿ ಬೇಯಿಸಿದರೆ ಅದೆಲ್ಲ ಪೌಷ್ಟಿಕಾಂಶಗಳು ನಮಗೆ ಸಿಗ್ತದೆ. ಅದರಿಂದ ಈವನ್ ಗೆಣಸಿದ ಕೆಲವರೆಲ್ಲ ಅದು ಒಳ್ಳೆದಾಗ್ತದೆ ಹೇಳೋದು, ಅದು ಬೇರೆ ರೀತಿ. ಈಗ ಗೆಣಸಿನ ಸಿಪ್ಪೆಯನ್ನು ಸಹ ಯೂಸ್ ಮಾಡ್ತಾರಂತೆ ಕೆಲವರು. ಹೌದು, ನಮಗೆ ಸ್ವಲ್ಪ ಹೌದು, ನಮಗೆ ಅಷ್ಟು ಖುಷಿ ಆಗುದಿಲ್ಲ ಹೇಳುವ. ಸ್ವಲ್ಪ ಬಾಯಲ್ಲಿ ಸಿಕ್ಕಿದ್ರೆ ಒಳ್ಳೆಯದ. ಹಾಗೆ ಇದನ್ನೀಗ ಸ್ವಲ್ಪ ತುರಿಯೋಣ. ಈಗ ಕ್ಯಾರೆಟ್ ಎಲ್ಲ ತುರಿದಿಟ್ಟುಕೊಂಡಿದ್ದೇನೆ ನಾನು. ಇದನ್ನು ಸಹ ತುರಿದಿಟ್ಕೊಳ್ಬೋದಿತ್ತು ನೋಡಿ. ತುರಿದಿಟ್ರೆ ಸ್ವಲ್ಪ ಅದು ಸ್ವಲ್ಪ ಕಪ್ಪೆಲ್ಲ ಆಗ್ತದೆ ಹೇಳಿ ಅದನ್ನು ನಾನು ಈಗಲೇ ಹೌದು ಬೇಯಿಸಿಕೊಳ್ಬೇಕು. ಇದು ಬೈಂಡಿಂಗಿಗೆ ಸಾಕ್ತದೆ. ಮತ್ತು ಈಗ ಗೆಣಸು ಒಂದು ಭಾರಿ ಒಂದು ಒಳ್ಳೆ ಫುಡ್ ಅಲ್ಲ. ಈಗ ಕೂಡ ನೋಡಿ ಈ ಟೈಮಲ್ಲೆಲ್ಲ ಸಿಗುತ್ತೆ. ಅಂದರೆ ಈಗ ಹೌದು, ಈ ಸೀಸನ್ ಉಂಟಲ್ಲ, ಈ ಸೀಸನಲ್ಲಿ ಎಂತೆಲ್ಲ ಸಿಗ್ತದೆ ಅಂತಹ ವಸ್ತುಗಳನ್ನು ನಾವು ಯೂಸ್ ಮಾಡ್ಕೊಳ್ಬೇಕು ಯಾವಾಗಲೂ. ನೋಡಿ, ಗೆಣಸು ತುರಿದುಕೊಂಡಾಯಿತು. ಈಗ ಇನ್ನು ಇದಕ್ಕೆ ನಾನು ಈ ಓಟ್ಸ್ನ ಪೌಡರನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ನೋಡಿ ಒಂದು 4-5 ಚಮಚಗಳಷ್ಟು ಕಡಲೆಯ ಹುಡಿ, ಕಡಲೆ ಹುಡಿ ಉಂಟು. ಸ್ವಲ್ಪ 1-2 ಚಮಚ ಅಕ್ಕಿ ಹುಡಿ ಸಹ ಹಾಕೊಳ್ತಿದ್ದೆ ನಾನು ಅದಕ್ಕೆ. ಇದು ಬೇಕಂತಿಲ್ಲ, ಬೇಕಿದ್ದರೆ ಹಾಕೊಳ್ಬೋದು. ಯಾರಿಗೆಲ್ಲ ನೋಡಿ ಕೆಲವರಿಗೆ ಅಕ್ಕಿ ಹುಡಿಯನ್ನು ಕೆಲವರಿಗೆ ತಿನ್ನಬಾರ್ದಂತಿರ್ತದೆ, ಅಂಥವರು ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ಕ್ರಿಸ್ಪಿನೆಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ ಹಾಕೊಂಡದ್ದು. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಮೇನ್ ಶುಂಠಿ ಬೇಕು. ಶುಂಠಿ ಹಾಕಲೇಬೇಕು, ಯಾಕೆಂದರೆ ನಾವು ಗೆಣಸನ್ನು ಯೂಸ್ ಮಾಡ್ತಿದ್ದೇವಲ್ಲ, ಹಾಗಾಗಿ ತುರಿದಂತಹ ಶುಂಠಿ. ಇನ್ನು ಎಳ್ಳು ಒಂದು 2 ಚಮಚ ಹಾಕಿದರೆ ಸಹ ಒಳ್ಳೆಯದಾಗ್ತದೆ. ಬಿಳಿ ಎಳ್ಳು ಸಾಕ್ತದೆ, ಕಪ್ಪು ಎಳ್ಳು ಸಾಕ್ತದೆ, ಯಾವ ಎಳ್ಳು ಸಾಕ್ತದೆ, 2 ಎಳ್ಳುಗೆ ಸಹ. ಹೌದು. ಇನ್ನು ಈ ತುರಿದಿಟ್ಕೊಂಡು ಅದು ಕಟ್ ಮಾಡಲಿಕ್ಕೆ ಹೋಗ್ಬಾರ್ದು, ನಾವು ತುರಿಬೇಕಿದ್ದನ್ನು. ಹಾಗಾದರೆ ಬಾಯಿಗೆ
ಒಂದು ಬಾಯಿಗೆ ಸಿಕ್ಕುದಿಲ್ಲ. ಇದು ಮತ್ತೆ ಬೇಯಲಿಕ್ಕೆ ಸಹ ಸುಲಭ ಆಗ್ತದೆ. ಎಲ್ಲ ಏನು ನಿಮ್ಮ ಹತ್ರ ವೆಜಿಟೇಬಲ್ಸ್ ಉಂಟು ಅದನ್ನೆಲ್ಲ ಹಾಕೊಳ್ಬೋದು. ನೀರುಳ್ಳಿ ನೋಡಿ, ನೀರುಳ್ಳಿ ಸಹ ಮತ್ತೆ ಹೆಚ್ಚುವಾಗ ಸಣ್ಣ ಸಣ್ಣದಾಗಿ ಹೆಚ್ಚಿದರೆ ತುಂಬ ಚೆನ್ನಾಗಿ ಬರ್ತದೆ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತಿದ್ದೇನೆ. ಇದೊಂಥರ ತಟ್ಟಿ ಮಾಡುವಂಥದ್ದು. ಯಾರಿಗೆಲ್ಲ ಶುರು ಮಾಡುವವರು ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಅದನ್ನು ಯೂಸ್ ಮಾಡಿಕೊಂಡು ತಟ್ಟಿ ಮಾಡ್ಬೋದು. ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವರು ಡೈರೆಕ್ಟ್ ಆಗಿ ಇದು ತವಾದಲ್ಲೇ ತಟ್ಟಿಕೊಳ್ಬೋದು. ಈಗ ಇದಕ್ಕೆ ಜೀರಿಗೆಯ ಪೌಡರ್, ಸ್ವಲ್ಪ ಜೀರಿಗೆಯ ಪೌಡರ್, ಮೆಣಸಿನ ಹುಡಿ, ಸ್ವಲ್ಪ ಖಾರ ಇರುತ್ತಾ? ಮೆಣಸಿನ ಹುಡಿ, ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಟಂತಹ ಮೆಣಸು. ಇದೆಲ್ಲ ಮಕ್ಕಳಿಗೆಲ್ಲ ಮಾಡುವಾಗ ಇದನ್ನೆಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಯಾವುದು ಬೇಡ ಅದನ್ನು ಸ್ಕಿಪ್ ಮಾಡ್ಬೋದು, ಆ ಆಪ್ಷನ್ ಉಂಟು. ಮತ್ತೆ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಹೌದು, ಕೊತ್ತಂಬರಿಯ ಹುಡಿ ಸ್ವಲ್ಪ ಒಂದು 1/4 ಅರ್ಧ ಚಮಚದ ಒಳಗೆ, ಅದರ ಪರಿಮಳ ಒಳ್ಳೆ ಬರ್ತದೆ ಹೇಳಿ. ಸ್ವಲ್ಪ ಹಳದಿಯ ಪುಡಿ. ಹಳದಿ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ಕಲ್ಲರಿಗೆ ಅಂತ ಹೇಳೋದಿಲ್ಲ ನಾನು. ಯಾವುದೆಲ್ಲ ಆರೋಗ್ಯಕ್ಕೆ ಒಳ್ಳೆ ಉಂಟು ಅವುಗಳನ್ನು ಸ್ವಲ್ಪ ಸ್ವಲ್ಪ ಹಾಕೋದು. ಮತ್ತು ನಾವು ಗೆಣಸು ಹಾಕೋದ್ರಿಂದಾಗಿ ಅದೆಲ್ಲ ಬ್ಯಾಲೆನ್ಸ್ ಆಗಲಿಕ್ಕೆ ಎಲ್ಲ ಒಂದು ಸ್ವಲ್ಪ ಗರಂ ಮಸಾಲೆಯ ಪುಡಿ ಅಷ್ಟು ಇಷ್ಟನ್ನು ಹಾಕ್ಕೊಂಡು ಸುರಿಗೆ ಸ್ವಲ್ಪ ನಾವು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಆಯ್ತು. ಈಗ ನೀರು ಬೇಕಾ? ಬೇಕು. ಎಳ್ಳನ್ನು ಬೇಕಿದ್ರೆ ಈ ನಾವು ಇದು ಮಾಡ್ತೇವಲ್ಲ ಕಾಯಿಸುವಾಗ ಆಗ ಸಹ ಹಾಗೆ ಸಹ ಹಾಕೊಳ್ಬೋದು. ಅದು ನೋಡ್ಲಿಕ್ಕೆ ಚೆನ್ನಾಗಿ ಬರ್ತದೆ. ಹಾಗೆ ಸಹ ಮಾಡ್ತಾರೆ. ಬ್ಲ್ಯಾಕ್ ಎಳ್ಳು ಹಾಕಿದ್ರೆ ಹೌದು. ನಾವು ತವಾ ಇಟ್ಕೊಳ್ಳೋದಾ? ತವಾ ಇಡಿ. ಇದು ಮಾಡೋದು ಕ್ವಿಕ್ ರೆಸಿಪಿ. ಬೆಳಿಗ್ಗೆ ಎದ್ದ ಕೂಡಲೇ ಏನು ನೆನೆ ಹಾಕದಿದ್ರೆ ಇದೇ ನಮ್ಮದು. ಯಾವಾಗ ತುಂಬ ನೀರು ಸಾಗಬಾರ್ದು, ತುಂಬ ಗಟ್ಟಿ ಸಾಗಬಾರ್ದು. ಓಕೆ, ಹಾಗಾದ್ರೆ ನಾವು ಒಲೆ ಒಡಿಸ್ಕೊಳ್ಳೋದಾ? ಅಷ್ಟು ಗಟ್ಟಿ ಬರಬೇಕಲ್ಲ? ಹೌದು, ನಾವು ರೊಟ್ಟಿ ಎಲ್ಲ ಮಾಡೋದು ಹಾಗಾಗಿ. ಓಕೆ, ಹಿಟ್ಟಂತೂ ರೆಡಿ ಆಗಿದೆ. ಹಿಟ್ಟು ರೆಡಿ ಆಯಿತು. ಇನ್ನು ಕೈಗೆ ಸ್ವಲ್ಪ ಎಣ್ಣೆ ಅಂತ ಹಾಕಿಸ್ಕೊಳ್ಳೋಣ. ಒಂದು ಸ್ಪೂನ್ ಕೊಡಿ ಅಂತ. ಇಲ್ಲದ್ರೆ ಸ್ವಲ್ಪ ಇದು ಓಟ್ಸ್ ಅಲ್ಲ, ಹಾಗೆ ಹಿಡಿತದೆ ಕೈಗೆ. ಮತ್ತು ಇದಕ್ಕೆ ಸ್ವಲ್ಪ ಮೇಲಿನಿಂದ ಹಾಕ್ಕೊಂಡು ಎಷ್ಟು ನಮಗೆ ಈಗ ನಾನೀಗ ಇಬ್ಬರಿಗೆ, ನಿಮಗೆ ಆಯಿತು ಇಬ್ಬರಿಗೆ ಮಾತ್ರ ಅಂದರು. ಯಾರು ಕೊಡ್ಲಿಕ್ಕೆ ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಂಡಿದ್ದೀರಾ? ದೊಡ್ಡದು ಮಾಡೋದು. ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ. ಇದು ಹಾಕದೆ ಸಹ ಮಾಡ್ಕೊಳ್ಬೋದು ಖಾಲಿ ಸಹ. ಮತ್ತೆ ಮೇಲಿನಿಂದ ತುಪ್ಪ ಸ್ವಲ್ಪ ಹಾಕೊಂಡ್ರೆ ಸಹ ಅದು ಒಳ್ಳೆದಾಗ್ತದೆ. ತುಪ್ಪ ಚಳಿಗಾಲದಲ್ಲಿ ತುಪ್ಪ ತಿನ್ಬೇಕಂತೆಲ್ಲ, ಹಾಗಾಗಿ ನಾವು ಸ್ವಲ್ಪ ಒಳ್ಳೆ ಒಂದು ಚೂರು ನೀರು ಬೇಕು ನಮಗೆ. ತಟ್ಟೆಯಲ್ಲಿ ಚೂರು ನೀರು ಕೊಡಿ. ಈಗ ಸ್ವಲ್ಪ ನಮಗೆ ಇದನ್ನು ಎಷ್ಟು ತೆಳು ಮಾಡಬೇಕು ಅಷ್ಟು ತೆಳು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕೈಯಲ್ಲಿ ಹೀಗೆ ನೀರನ್ನು ತಾಗಿಸಿಕೊಂಡು ಹೀಗೆ ಮಾಡಿ. ಯಾರಿಗೆಲ್ಲ ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥವರು ಒಂದು ಬಟರ್ ಪೇಪರ್ ಅಥವಾ ಬಾಳೆಯ ಎಲೆ ಅದರಲ್ಲಿ ಸ್ವಲ್ಪ ಅದರ ಅಡಿಗೆ ನೀರು ತಾಗಿಸಿಕೊಂಡು, ಎಣ್ಣೆ ತಾಗಿಸ್ಬೇಕಂತ ಏನಿಲ್ಲ, ನೀರು ತಾಗಿಸಿಕೊಂಡು ಹೀಗೆ ತಟ್ಟಿದ್ರೆ ಆಯಿತು. ಇಲ್ಲಾಂದ್ರೆ ಈ ಥರ ಏನು ನಾವು ಚಪಾತಿ ಎಲ್ಲ ಮಾಡ್ತೇವಲ್ಲ ಹಾಗೆ ಚಪಾತಿಯಲ್ಲಿ ಅಂಟುತ್ತದೆ. ಇದು ಓಟ್ಸ್ ಅಲ್ಲ, ಹಾಗಾಗಿ ಹೀಗೆ ಹಾಗೆ ಆಗುದಿಲ್ಲ ಮಾಡಲಿಕ್ಕೆ. ಚಪಾತಿ ಥರದಲ್ಲಿ ಆಗುದಿಲ್ಲ ಇದು ಮಾಡಲಿಕ್ಕೆ. ಇದು ಜಸ್ಟ್ ಹೀಗೆ ನಾವು ನೋಡಿ ಮಾಡಲಿಕ್ಕೆ ಆಗದಿದ್ರೆ ಹೀಗೆ ಮಾಡಿದರೆ ನೋಡಿ ಎಷ್ಟು ತೆಳು, ಅಷ್ಟೇ ಹೀಗೆ ಮಾಡಿದರೆ ಆಯಿತು. ಹೀಗೆ ಮಾಡಿಕೊಂಡು ತೆಳುವಲ್ಲಿ ಮಾಡಬೇಕು. ತೆಳು ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಇನ್ನು ಇದರ ಮೇಲೆ ಚೂರು ತುಪ್ಪ ಹಾಕಿ ಸ್ವಲ್ಪ ಉರಿ ಹದದಲ್ಲಿರಬೇಕು. ಓಟ್ಸ್ ಆದ್ರಿಂದಾಗಿ ಹದ ಉರಿ. ಓಕೆ, ವಿಂಟರ್ ಸೀಸನ್ನಿಗೆ ಬೇಕಾದ ತುಪ್ಪ ಸಹ ಬೇಕಲ್ಲ ವಿಂಟರಲ್ಲಿ. ಅದೇನು ವಿಂಟರ್ ಟೈಮಲ್ಲಿ ತುಪ್ಪ ತಿನ್ಬೇಕಂತೆ. ವಿಂಟರ್ ಸೀಸನಲ್ಲಿ ತುಪ್ಪ ತಿಂದರೆ ಬಹಳ ಒಳ್ಳೆಯದು. ಎಲ್ಲ ಅದೆಲ್ಲ ನಮ್ಮ ತ್ವಚೆಯನ್ನು ಸ್ವಲ್ಪ ಹೇಗೆ ಇರ್ತದೆ ಹೇಳಿದರೆ ಈ ಆಯಿಲ್ ಅಂಶವನ್ನು ಅಲ್ಲ ಕೊಡ್ತದೆ ನಮಗೆ. ನಮ್ಮ ಆಯಿಲ್ ಡ್ರೈ ಆಗೋದಲ್ಲ ವಿಂಟರ್ ಸೀಸನಲ್ಲಿ. ಡ್ರೈ ಆಗುವಾಗ ಅಂಥದ್ದು ಬಾಡಿಯಲ್ಲಿ
ಡ್ರೈ ಆಗದ ಹಾಗೆ ಅದನ್ನು ಸ್ವಲ್ಪ ಉಳಿಸಿಕೊಳ್ತದೆ. ಈಗ ಎಳ್ಳೆಣ್ಣೆ ಎಳ್ಳೆಣ್ಣೆ ಸಹ ಬೆಸ್ಟ್ ಅಂತ ವಿಂಟರ್ ಸೀಸನ್ಗೆ. ಹೌದಲ್ಲ, ಅದು ಆರೋಗ್ಯಕ್ಕೆ ಸಹ ಎಳ್ಳೆಣ್ಣೆ ತುಂಬ ಉತ್ತಮ ಅಲ್ಲ. ಒಳ್ಳೆ ಚೆನ್ನಾಗಿರುತ್ತೆ. ಹೌದು, ತುಪ್ಪ ಕೂಡ ಒಳ್ಳೆಯದೇ. ತುಪ್ಪನೂ ಒಳ್ಳೇದು. ತುಪ್ಪ ಸಹ ಅದೇ ನಾನು ಫಸ್ಟ್ ತುಪ್ಪ ನಾವು ಯಾವಾಗಲೂ ಯೂಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನಾವು ಸಕ್ಕರೆಯ ಬೆಲ್ಲವೂ ಹಾಕಿದರೆ ಖಾಲಿ ಇದರಲ್ಲಿ ನಾವು ಹಾಕಲಿಲ್ಲ ಸಕ್ಕರೆ ಅಥವಾ ಬೆಲ್ಲ ಏನು ಯೂಸ್ ಮಾಡಲಿಲ್ಲ. ಅದರಿಂದಾಗಿ ನಾವು ಅದು ಈ ಥರ ಮಾಡಿಕೊಟ್ಟಾಗ ನಮ್ಮ ಹಿರಿಯರೆಲ್ಲ ಹೆಂಗೈತಂದ್ರೆ ಹಾಗೆ ತಿಂತಾರೆ. ಇವಾಗಿನ ಜನರೇಷನ್ಗೆ ಏನಾದರೂ ಮಕ್ಕಳಿಗೆಲ್ಲ ಜಾಮು ಅಥವಾ ಅದು ಇದು ಅಂತ ಹೇಳಿ ತಿಂತಾರೆ. ಎಷ್ಟು ಚೆನ್ನಾಗಿ ಮಾಡಿಕೊಟ್ರೆ ಅದಕ್ಕೊಂದು ಪದಾರ್ಥ ಬೇಕೇ ಬೇಕು. ಹಾಗಾಗಿ ಕೆಲವರು ಹಾಗೆ ಚಟ್ನಿ ಆ ಥರ ಎಲ್ಲ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಹೀಗೆ ತಿನ್ಬೋದು. ಅದರಲ್ಲಿ ಖಾರ ತಿನ್ಬೋದು ಖಾರ ಅದು ಇದೆಲ್ಲ ಉಂಟು ಇದರಲ್ಲಿ. ಮಸಾಲ ಪದಾರ್ಥಗಳು ಗರಂ ಮಸಾಲೆ ಸಹ ಉಂಟು. ಹಾಗಾಗಿ ಅದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಸ್ವಲ್ಪ ಇನ್ನು ತುಪ್ಪ ಸ್ವಲ್ಪ ಹಾಕಬೇಕಲ್ಲ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಇನ್ನೊಮ್ಮೆ ತಿರುವಿ ಹಾಕೋಣ. ಸ್ವಲ್ಪ ಇನ್ನು ಊರಿನ ಚೂರು ದೊಡ್ಡದು ಮಾಡಿ ಸಾಕು ಸಾಕು. ಹಾಕ್ಬೇಕಾ ತುಪ್ಪ ಮೇಲೆ ಚೂರು ಹಾಕಿ ಸಾಕು ಸಾಕು, ತುಂಬ ಬೇಡ. ಇದೆಲ್ಲ ಕ್ವಿಕ್ ಆಗುವಂಥದ್ದು ಬೆಳಿಗ್ಗಿನ ಹೊತ್ತಿನಲ್ಲಿ. ಮತ್ತೆ ಅದರ ಒಟ್ಟಿಗೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ಮತ್ತೆ ಸ್ವಲ್ಪ ನಾವು ಈ ತುರಿಲಿಕ್ಕೆಲ್ಲ ಚೂರು ಹೊತ್ತಾಗ್ತದೆ ಅಷ್ಟೇ. ಹೌದು, ಕ್ಯಾರೆಟ್ ಎಲ್ಲ ಹೀಗೆ ಮಾಡ್ಬೋದು ಅಲ್ವಾ. ಹೌದು ಹೌದು, ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಹೇಳಿದರೆ ಜೋರಿಟ್ಟ ಕೂಡಲೇ ಒಳಗಿನಿಂದ ಅದು ಕಾಯುವುದಿಲ್ಲ. ಅದಕ್ಕೋಸ್ಕರ ಓಟ್ಸ್ ಹಾಕಿದ್ದೇವೆ, ಸ್ವಲ್ಪ ಅಕ್ಕಿ ಹುಡಿ ಉಂಟು, ಕಡಲೆ ಹುಡಿ ಉಂಟು. ಅದರಿಂದಾಗಿ ಸ್ವಲ್ಪ ಟೈಮ್ ತಗೊಳ್ಳೇಬೇಕು. ಹೌದು, ಬೇಕೇ ಬೇಕು. ನಾವು ಕ್ಯಾರೆಟ್ ಎಲ್ಲ ಹಾಕಿದ್ವಿ ನೋಡಿ, ಈ ಕಲರ್ ಬಂದ ಮೇಲೆ ಆಯಿತು. ಓಕೆ ಓಕೆ, ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡೋದಾ? ಓಕೆ. ಸೊ ರುಚಿಯಾದ ಹೆಲ್ದಿಯಾದ ಒಂದು ರೊಟ್ಟಿ ರೆಡಿ ಆಯಿತು. ಬೆಣ್ಣೆ ಒಟ್ಟಿಗೆ ತಿನ್ಬೋದು ಸಹ. ಬೆಣ್ಣೆ ಒಟ್ಟಿಗೆ ಸಹ ತಿಂದರೆ ತುಂಬ ಚೆನ್ನಾಗಿ ಬರ್ತದೆ. ಚಟ್ನಿ ಒಟ್ಟಿಗೆ ಸಹ ಆಗ್ತದೆ. ಯಾವುದು ಇದಕ್ಕೆ ಆಗ್ತದೆ, ಯಾವುದಕ್ಕೂ ಮ್ಯಾಚ್ ಆಗುತ್ತೆ. ನೀವು ಜೊತೆಗೆ ಯಾಕೆ ಎಳ್ಳೆಲ್ಲ ಮಿಕ್ಸ್ ಮಾಡಿದ ಕಾರಣ ಟೇಸ್ಟ್ ಅಂತ ಎಳ್ಳಿಗೆಲ್ಲ ಗಮ್ಮತ್ತಿದ್ದೇ ಇರ್ಬೋದು. ಬೇಕಿದ್ರೆ ಅದೇ ಬೆಲ್ಲ ಏನೋ ಸೇರಿಸಿ ಹಾಗೆ ಕೂಡ ತಗೊಳ್ಬೋದು. ಈ ಕೋಳಿಯ ಪದಾರ್ಥ ಒಟ್ಟಿಗೆ ತಿನ್ಬೋದು, ಏನು ತೊಂದರೆ ಎಲ್ಲ ಜಾಸ್ತಿ ಹೇಳಿದಾಗ ಈಗ ಆಸೆ ಇನ್ನೂ ಜಾಸ್ತಿ ಆಗ್ತಾ ಉಂಟು. ಟೇಸ್ಟ್ ಮಾಡೋಲ್ಲ. ಓಕೆ, ಧನ್ಯವಾದ. ನಾನು ತಗೊಂಡಿರುವಂತಹ ಓಟ್ಸ್ ಮತ್ತು ಸ್ವೀಟ್ ಪೊಟ್ಯಾಟೊ ಎಲ್ಲ ಹಾಕಿ ಒಂದು ಸ್ಪೆಷಲ್ ಆದಂತಹ ರೊಟ್ಟಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಓಟ್ಸ್ ಸ್ವೀಟ್ ಪೊಟ್ಯಾಟೊ ರೊಟ್ಟಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಓಟ್ಸ್ ಅನ್ನು ಪುಡಿ ಮಾಡಿಕೊಂಡು ಬೇಯಿಸಿ ತುರಿದ ಸಿಹಿ ಗೆಣಸಿಗೆ ಸೇರಿಸಿ 3 ರಿಂದ 4 ಚಮಚದಷ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು 2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ತುರಿ 2 ಚಮಚ, ಬಿಳಿ ಎಳ್ಳು, ತುರಿದ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ 1 ಚಮಚ, 1 ಚಮಚದಷ್ಟು ಮೆಣಸಿನ ಪುಡಿ, ಹೆಚ್ಚಿದ ಹಸಿಮೆಣಸು, ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಅರಶಿನ ಪುಡಿ 1/4 ಚಮಚ, ಗರಂ ಮಸಾಲಾ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ನಂತರ ಕೈಗೆ ಎಣ್ಣೆ ಸವರಿಕೊಂಡು ರೊಟ್ಟಿ ತಟ್ಟಿ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಓಟ್ಸ್ ಸ್ವೀಟ್ ಪೊಟ್ಯಾಟೊ ರೊಟ್ಟಿ ಬೆಳಗಿನ ಚಹಾದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.